ವ್ಯವಸಾಯ ಸೇವಾ ಸಹಕಾರಿ ಸಂಘ ಕರಿ ವರ್ಷಡ್ ಆಚರಿತ 50 ಕೋಟಿ ರೂಪಾಯಿ ವ್ಯವಹಾರ ನಡೆಪಾದು 1,55,00,000 ನಿವ್ವಳ ಲಾಭ ಪಡೆತನು ಪಡೆದು ಸಂಘದ ಅಧ್ಯಕ್ಷರು ಕೆಳಗಿನ ಕೋಟೆಕಾರ್ಗುತ್ತು ಕೃಷ್ಣ ಶೆಟ್ಟರು ತೆರೆಪಾದರು. ವ್ಯವಸಾಯ ಸೇವಾ ಸಹಕಾರಿ ಸಂಘವು 2021-22ರಲ್ಲಿ 650 ಕೋಟಿ ವ್ಯವಹಾರವನ್ನು ನಡೆಸಿ 1,55,00,000 ನಿವ್ವಳ ಲಾಭಾಂಶವನ್ನು ಗಳಿಸಿರುತ್ತದೆ. ಇಷ್ಟೊಂದು ದೊಡ್ಡ ಮೊತ್ತದ ವ್ಯವಹಾರ ನಡೆಸಿ ಲಾಭ ಗಳಿಸಲು ಸಂಘದ ಸದಸ್ಯರು, ಸಂಘದ ಗ್ರಾಹಕರು ಹಾಗೂ ಸಂಘದ ಸಿಒ ಆಗಿರುವ ಹರ್ಷವರ್ಧನ್ ಉಳ್ಳಾಲ್ ಇವರ ಪ್ರಯತ್ನದಿಂದ ಇಷ್ಟೊಂದು ದೊಡ್ಡ ಮೊತ್ತದ ಲಾಭ ಗಳಿಸಲು ಸಾಧ್ಯವಾಯಿತು. ಸಂಘವು ಹಲವಾರು ವರ್ಷಗಳಿಂದ ಹಂತ ಹಂತವಾಗಿ ಮೇಲೆ ಬರ್ತಾ ಇದೆ. ಸಂಘವು ಕಳೆದ 3 ವರ್ಷಗಳಿಂದ ಉತ್ತಮ ಸಾಧನೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿ ಮತ್ತು ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಪ್ರಶಸ್ತಿಯನ್ನು ಸಿಕ್ಕಿರುತ್ತದೆ. ಕೋಟೆಕಾರ್ ಬೀರಿದ ರೈತ ಸದನದ ಪ್ರಧಾನ ಕಚೇರಿ ಸಭಾಂಗಣಡು ಶನಿವಾರ ನಡೆದಿನ ವಾರ್ಷಿಕ ಮಹಾಸಭೆದ ಗುರ್ಕಾರ್ನ ವಹಿಸೊಂದು ಸಭೆ ನಿಂತ್ಕೊಂಡು ಪಾತೇರ್ನ ಕೃಷ್ಣ ಶೆಟ್ರು ಕೋಟೆಕಾರ್ ವ್ಯವಸಾಯ ಸಹಕಾರಿ ಸಂಘ ಈತೊಂಜಿ ಮಲ್ಲ ಮೊತ್ತದ ವ್ಯವಹಾರ ನಡಪಾಯರೆ ಸದಸ್ಯ ಬಂಧುಲು ಸಿಬ್ಬಂದಿಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಕ್ಲಿನ ಮಾತ ಸಹಕಾರ ಪರಿಶ್ರಮನೆ ಕಾರಣ ಬ್ಯಾಂಕ್ ಹಂತ ಹಂತವಾದ ಅಭಿವೃದ್ಧಿ ಸಾಧಿಡು ದುಂಬರಿಯೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಬೊಕ್ಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ದ ಪ್ರಶಸ್ತಿನ ಪಡೆತನು ಪಡೆತೆರಿಪಾಯರು. ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಪಾತಿರೊಂದು ಬ್ಯಾಂಕ್ ರೈತರಿಗೂ ಕಡಿಮೆ ಕಾಸಡು ಮೈಲ್ ತುತ್ತು ಕೊರದುಂಡು. ಅಂಚನೆ ಭತ್ತ ಕೃಷಿಗೂ ವಿಶೇಷ ಪ್ರೋತ್ಸಾಹದ ಪಣವು ಸಗಾಯಲ ಮಲ್ತೊಂದುಲ್ಲ. ಕರಿಸಾಲ್ಡ್ ಪದ್ಮಶ್ರೀ ಪುರಸ್ಕೃತರು ಹರೇಕಳ ಹಾಚ ಬೆರೆಗೂ ಮಾನಾದಿಗೆ ಮಲ್ತದ. ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ಪುಸ್ತಕ ಬ್ಯಾಗ್ಲೆದ ಸಗಾಯಲ ಪ್ರತಿ ವರ್ಷಲ ಮಲ್ತೊಂದುಲ್ಲ. ಅಂಚನೆ ಹೊಸ ಕಟ್ಟೋಣ ಪ್ರಗತಿ ರುಂಡು ಪಣ ತೆರಿಪಾದ ವಾರ್ಷಿಕ ಮಹಾಸಭೆದ ವರದಿ ಲೆಕ್ಕಪತ್ರ ಮಂಡಿಸಾದ ಮಹಾಸಭೆದ ನಡಾವಳಿಯನ್ನು ನಡಪಾದ ಕೊರಿಯರು. ಅನುಕೂಲಕ್ಕಾಗಿ ನೆಫ್ಟ್ ಆರ್ಟಿಜಿಎಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ಸಂಘದ ಗ್ರಾಹಕರ ಅನುಕೂಲಕ್ಕಾಗಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಮತ್ತು 2021-22 ಸಾಲಿನಿಂದ ಪ್ರಧಾನ ಕಚೇರಿಯಲ್ಲಿ ಇ ಸ್ಟ್ಯಾಂಪಿಂಗ್ ಒಂದು ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಸಂಘ ಇತರ ಕೈಗೊಂಡ ಚಟುವಟಿಕೆಯಲ್ಲಿ ರೈತರ ಅನುಕೂಲಕ್ಕಾಗಿ ಮೈಲ್ ತುತ್ತು ಪ್ರತಿ 1 ಕೆಜಿಗೆ 100 ರು ಅಂತೆ ಸಂಘದ ವತಿಯಿಂದ ನೀಡಲಾಗಿದೆ. ಮತ್ತು ಸಂಘದ ಕಾರ್ಯವ್ಯಾಪ್ತಿಯ ಹರೇಕಳ ನಿವಾಸಿ ಹರೇಕಳ ಆಜಬನವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿದ ಇವರನ್ನು ಸಂಘದ ವತಿಯಿಂದ 2021 ವಾರ್ಷಿಕ ಮಹಾಸಭೆಯಲ್ಲಿ ಗೌರವಿಸಲಾಯಿತು. 3 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವಿವೇಕ ಪ್ರಾಥಮಿಕ ಶಾಲೆ ನಾರ್ಲ ತಲಪಾಡಿ ಇಲ್ಲಿನ ಮಕ್ಕಳಿಗೆ ಪುಸ್ತಕ ಹಾಗೂ ಲೇಖನ ಸಾಮಗ್ರಿ ಬ್ಯಾಗ್ಗಳನ್ನು ವಿತರಿಸಲಾಗಿದೆ. ಮುಂದಿನ ಯೋಜನೆ ಕೋಟೆಕಾರು ಗ್ರಾಮದ ಬೀರಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಮ್ಮ ಸಂಘದ 0.38 ಎಕರೆ ಜಮೀನಿದ್ದು. ಈ ಜಮೀನಿನಲ್ಲಿ ಬಹುಮಹಡಿಯ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡುವರೆ ಈಗಾಗಲೇ ದಿನಾಂಕ 20/2/2022 ಶಿಲಾನ್ಯಾಸ ಮಾಡಿದ್ದು ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಮುಂದಿನ ಯೋಜನೆ 2 ಭತ್ತದ ಕೃಷಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಂಘದ ಸದಸ್ಯರಾಗಿದ್ದುಕೊಂಡು ಭತ್ತ ಕೃಷಿ ಬೆಳೆಸುವ ರೈತರಿಗೆ ಸಂಘದ ವತಿಯಿಂದ ಪ್ರೋತ್ಸಾಹಧನ ನೀಡಲು ಉದ್ದೇಶಿಸಲು ಈಗಾಗಲೇ ಅದನ್ನು ಜಾರಿ ಮಾಡಲಾಗಿದೆ. ಪ್ರಶಸ್ತಿ 2021-22 ಸಾಲಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಕೃಷಿ ಭತ್ತಿನ ಸಹಕಾರಿ ಸಂಘಗಳ ಅತ್ಯುತ್ತಮ ಕಾರ್ಯ ಸಾಧನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೀಡುವ ಪ್ರಶಸ್ತಿಯನ್ನು ಸಂಘವು ಪಡೆದುಕೊಂಡಿದೆ. ಆಡಳಿತ ಮಂಡಳಿ ವರದಿ ವರ್ಷದಲ್ಲಿ 14 ಆಡಳಿತ ಮಂಡಳಿ ಸಭೆಗೂ 1 ಮಹಾಸಭೆಯನ್ನು ನಿರ್ವಹಿಸಿ ಸಂಘದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಸಿಬ್ಬಂದಿ ವರ್ಗ ವರದಿ ವರ್ಷದಲ್ಲಿ ಈ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೇರಿ 32 ಮಂದಿ ಸಿಬ್ಬಂದಿಯವರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಚಿರಾಸ್ತಿ ಮತ್ತು ಚರಾಸ್ತಿ ವರದಿ ವರ್ಷದಲ್ಲಿ ಸಂಘ 1,47,44,033.69 ಸ್ಥಿರಾಸ್ತಿಯನ್ನು ಹಾಗೂ 1,18,83,306.40 ಚರಾಸ್ತಿಯನ್ನು ಹೊಂದಿರುತ್ತದೆ. ನಿವ್ವಳ ಲಾಭ ವರದಿ ವರ್ಷದಲ್ಲಿ ಸಂಘ 1,55,02,96.62 ನಿವ್ವಳ ಲಾಭ ಗಳಿಸಿರುತ್ತದೆ. ನಮ್ಮ ಸಂಘದ ಮೇಲೆ ವಿಶ್ವಾಸವಿಟ್ಟು ಇರಿಸಿದ ಠೇವಣಿ ಮೊಬಲಗನ್ನು ಗರಿಷ್ಠ ಪ್ರಮಾಣದಲ್ಲಿ ಸಾಲ ನೀಡಿ ಹಾಗೂ ಸಾಲ ಪಡೆದ ಸದಸ್ಯರು ಸಕಾಲದಲ್ಲಿ ಸಾಲವನ್ನು ಮರುಪಾವತಿ ಮಾಡಿರುವುದರಿಂದ ಈ ಸಾಧನೆ ಸಾಧಿಸಲು ಸಾಧ್ಯವಾಗಿರುತ್ತದೆ. ವರದಿ ವರ್ಷದಲ್ಲಿ 96% ಸಾಲ ವಸೂಲು ಮಾಡಿರುತ್ತದೆ. ಪರಿಸರದ 2 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೂ ಈ ಪೊರ್ತು ಪ್ರತಿಭಾ ಪುರಸ್ಕಾರ ಒಪ್ಪಿಯಾದ ಅಭಿನಂದನೆ ಮಲ್ತೇರು.
ಬ್ಯಾಂಕ್ದ ಉಪಾಧ್ಯಕ್ಷರು ಅಬುಸಾಲಿ ಕೆಬಿ, ನಿರ್ದೇಶಕರು ಗಂಗಾಧರ್ ಯು, ಕೃಷ್ಣಪ್ಪ ಸಾಲ್ಯಾನ್, ಉದಯ್ ಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಯು, ರಾಘವ್ ಆರ್ ಉಚ್ಚಿಲ್, ರಾಘವ್ ಉಚ್ಚಿಲ್, ಪದ್ಮಾವತಿ ಎಸ್ ಶೆಟ್ಟಿ, ಸುರೇಖಾ ಚಂದ್ರಹಾಸ್, ನಾರಾಯಣ್ ತಲಪಾಡಿ, ಬಾಬು ನಾಯಕ್ ಸಭೆದ ಮುತಾಲಿಕೆಡಿದ್ದೇರು. ಬ್ಯಾಂಕ್ದ ವರದಿ ಲೆಕ್ಕಪತ್ರ ಮುಂಗಡ ಆಯವ್ಯಯ ಇಂಚ ಕೆಲವೊಂದು ವಿಷಯಲೆಡು ಪ್ರಶ್ನೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಸದಸ್ಯರು ಮಂಡಿಸಾಯರು. ಸಲಹೆ ಸೂಚನೆಗಳನ್ನು ಗಮನಗದೆತೊನ್ನ ಪಂಡದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಉತ್ತರ ಕೊರಿಯರು. ಸಿಬ್ಬಂದಿ ಶ್ರೀಮತಿ ವಾಣಿ ಲೋಕಯ್ಯ ಪ್ರಾರ್ಥನೆ ಪಂಡಿರು. ಗ್ರಾಮ ಚಾವಡಿ ಶಾಖಾ ವ್ಯವಸ್ಥಾಪಕರು ಸಂತೋಷ್ ಶೆಟ್ಟಿ ಮಾಡೂರು ಸಭೆ ಸಾರಿಕೆ ಮಲ್ತೇರು. ಹಿರಿಯ ನಿರ್ದೇಶಕರು ಕೃಷ್ಣಪ್ಪ ಸಾಲ್ಯಾನ್ ಸೊಲ್ಮೆ ಸಂದಾಯರು.